ಮಂಗಳೂರು ಹಾಗೂ ಉಡುಪಿಯಲ್ಲಿ ಕಾರ್ಯಾಚರಿಸುತ್ತಿರುವ ಆಕಾಶ್ ಎಜುಕೇಷನ್ ಸರ್ವಿಸಸ್ ಲಿಮಿಟೆಡ್ ವತಿಯಿಂದ ನೀಟ್ ಪರೀಕ್ಷೆಯಲ್ಲಿ ಕರ್ನಾಟಕದಲ್ಲಿ ಮೊದಲ ಸ್ಥಾನ ಹಾಗೂ ಆಲ್ ಇಂಡಿಯಾದಲ್ಲಿಯೇ 5ನೇ ರ್ಯಾಂಕ್ ಗಳಿಸಿರುವ ಜಶನ್ ಚಾಬ್ರಾ ಅವರ ಜೊತೆ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಆಕಾಶ್ ಎಜುಕೇಷನ್ ವತಿಯಿಂದ ಜಶನ್ ಚಾಬ್ರಾ ಅವರನ್ನು ಅಭಿನಂದಿಸಲಾಯಿತು. ಮಂಗಳೂರಿನ ಕೆಎಸ್ ರಾವ್ ರಸ್ತೆಯ ಹಂಪನಕಟ್ಟೆ ಹಾಗೂ ಉಡುಪಿಯಲ್ಲಿರುವ ಆಕಾಶ್ ಎಜುಕೇಷನ್ ಸರ್ವಿಸಸ್ ಲಿಮಿಟೆಡ್ ವತಿಯಿಂದ ಜಶನ್ ಚಾಬ್ರಾ ಅವರು ವಿದ್ಯಾರ್ಥಿಗಳ ಜೊತೆ ಸಂವಾದವನ್ನು ನಡೆಸಿದರು. ಆಕಾಶ್ ಎಜುಕೇಷನ್ ವಿದ್ಯಾರ್ಥಿಯಾಗಿರುವ ಜಶನ್ ಚಾಬ್ರಾ ಅವರು ನೀಟ್ ಪರೀಕ್ಷೆಯಲ್ಲಿ ಕರ್ನಾಟಕದಲ್ಲಿ ಮೊದಲ ಸ್ಥಾನ ಹಾಗೂ ಆಲ್ ಇಂಡಿಯಾದಲ್ಲಿಯೇ 5ನೇ ರ್ಯಾಂಕ್ ಅನ್ನು ಪಡೆದುಕೊಂಡಿದ್ದಾರೆ. ಇನ್ನು ಮಂಗಳೂರಿನ ಸಿವಿ ನಾಯಕ್ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಆಕಾಶ್ ಎಜುಕೇಷನಲ್ ಸರ್ವಿಸ್ ಲಿಮಿಟೆಡ್ನ ಪ್ರಾದೇಶಿಕ ನಿರ್ದೇಶಕರಾದ ಧೀರಜ್ ಕುಮಾರ್ ಮಿಶ್ರಾ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ತದ ಬಳಿಕ ಮಾತನಾಡಿದ ಅವರು, ಯಾವುದೇ ಸಾಧನೆ ಮಾಡಲು ಪರಿಶ್ರಮ ಅಗತ್ಯವಿದೆ. ಮೊದಲು ಏನು ಸಾಧನೆ ಮಾಡಬೇಕೆಂಬ ಹಂಬಲ ಇಟ್ಟುಕೊಳ್ಳಬೇಕು. ಅದಕ್ಕೆ ಪೂರಕವಾದ ಮುತುವರ್ಜಿಯಿಂದ ಕೆಲಸ ಮಾಡಿದಾಗ ಯಶಸ್ಸು ಹೊಂದಲು ಸಾಧ್ಯ ಅಂತ ಹೇಳಿದ್ರು. Something big in life, isn't it? How many of us want to really do something big in this life? No? Very few of us? I think now, yes, now hands are there. We really want to make some impact. Maybe you are not saying, you are shying, but if given a chance, we all want to become maybe Kalam, Newton, Einstein. We really want to be known for something big over this planet. We really want to taste that success which is everlasting. I always differentiate between the success and the achievement. What we are celebrating here, that's one achievement. Success is little beyond that. Success is eternal. That lasts even after you. So I can say that APJ Abdul Kalam, Newton, Steve Jobs, they were successful people. They have left a very big legacy behind them. They have impacted the life of millions, not just their own family or the village or the city. ನೀಟ್ ಪರೀಕ್ಷೆಯಲ್ಲಿ ಕರ್ನಾಟಕದಲ್ಲಿ ಮೊದಲ ಸ್ಥಾನ ಪಡೆದಿರುವ ಜಶನ್ ಚಾಬ್ರಾ ಅವರನ್ನ ವೇದಿಕೆಯಲ್ಲಿ ಅಭಿನಂದಿಸಲಾಯಿತು. ತದ ಬಳಿಕ ಇವರು ಟಾಪರ್ಸ್ ಟಾಕ್ ಶೋವನ್ನ ನಡೆಸಿಕೊಟ್ರು. ಹೆತ್ತವರ ಹಾಗೂ ಶಿಕ್ಷಕರ ಪ್ರೋತ್ಸಾಹದಿಂದ ಈ ಒಂದು ಸಾಧನೆ ಮಾಡಲು ಸಾಧ್ಯವಾಯಿತು. ಈ ಮೂಲಕ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ. ಪ್ರತಿಯೊಂದು ವಿಷಯದಲ್ಲೂ ಆಸಕ್ತಿಯನ್ನ ಹೊಂದಿಕೊಳ್ಳಬೇಕು, ಆಗ ಮಾತ್ರ ಸಾಧನೆ ಮಾಡಲು ಸಾಧ್ಯ ಅಂತ ಹೇಳಿದ್ರು. I have 3 specialties that I have picked out till now. General surgery, cardiology and emergency medicine. The reason I picked up emergency medicine is a bit different from why I chose the other 2. 2 years back, while I was studying in 11th, my cousin sister passed away. She was very close to me and I miss her even now. And it was a situation of emergency medicine help required, which was provided to her, but still she succumbed to her injuries. I want to go into that field because I also want to help some other person's sisters and brothers because I want to see them happy. ಈ ವೇಳೆ ಹಿರಿಯ ಶೈಕ್ಷಣಿಕ ನಿರ್ದೇಶಕ ಸುಧೀರ್ ಕುಮಾರ್, ಮುಖ್ಯಸ್ಥರಾದ ಅಶ್ವಿನ್ ಪ್ರಭು, ಅಕಾಡೆಮಿಕ್ ಹೆಡ್ ಡಾಕ್ಟರ್ ಮೊಹಮ್ಮದ್ ಸಫಿ ಸೇರಿದಂತೆ ಆಕಾಶ್ ಎಜುಕೇಷನ್ ಉಪನ್ಯಾಸಕರು, ವಿದ್ಯಾರ್ಥಿಗಳು ಮತ್ತಿತರರು ಉಪಸ್ಥಿತರಿದ್ದರು. ತದ ಬಳಿಕ ವಿದ್ಯಾರ್ಥಿಗಳಿಂದ ಸಂಗೀತ, ಡಾನ್ಸ್ ಕಾರ್ಯಕ್ರಮಗಳು ನಡೆದವು. ही जाने को दिल मेरा तड़पाए, ख्वाब जगा जाए, ऐसा कोई साथी हो, ऐसा कोई प्रेमी हो, प्यास दिल की बुझा जाए, नीले नीले अंबर पर चांद जब आए,
ಇನ್ನು ಆಕಾಶ್ ಎಜುಕೇಷನ್ನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಗಳು, ವಿದ್ಯಾರ್ಥಿಗಳಿಗೆ ತರಬೇತಿಯನ್ನ ನೀಡಲಾಗ್ತಾ ಇದೆ. ಭಾರತದಾದ್ಯಂತ 200ಕ್ಕೂ ಹೆಚ್ಚಿನ ಶಾಖೆಗಳನ್ನು ಹೊಂದಿದ್ದು ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರುವಾಸಿಯಾಗಿದೆ. ಇನ್ನು ಅತ್ಯುತ್ತಮ ಉಪನ್ಯಾಸಕರು, ಅಧ್ಯಾಪಕರು, ಅಧ್ಯಯನಗಳೊಂದಿಗೆ ನೀಟ್ ಮತ್ತು ಜೆಇಗೆ ತರಬೇತಿಯನ್ನ ನೀಡಲಾಗ್ತಿದೆ. ವಿದ್ಯಾರ್ಥಿಗಳ ಒಂದು ಕಾರ್ಯತಂತ್ರದ ಅಧ್ಯಯನ ಮತ್ತು ಶೈಕ್ಷಣಿಕ ಯೋಜನೆಗಳಿಗೆ ಪೂರಕವಾದ ವಾತಾವರಣವನ್ನು ಇಲ್ಲಿ ಕಲ್ಪಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಮಂಗಳೂರು ಮತ್ತು ಉಡುಪಿಯ ಆಕಾಶ್ ಎಜುಕೇಷನ್ ಸರ್ವಿಸಸ್ ಲಿಮಿಟೆಡ್ಗೆ ಸಂಪರ್ಕವನ್ನ ಮಾಡಬಹುದಾಗಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.